ಭೇಟಿ ಮಾಡ್ಕೊಂಡು ಈಗಾಗಲೇ ನಿನ್ನೆ ದಿನ ಅಮಿತ್ ಶಾ ಅವರ ಗೃಹ ಸಚಿವರು ಹಾಗೂ BJP ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆಗಳೇನಾಗಿದೆ, ನಿನ್ನೆ ದಿನ ದೆಹಲಿಯಲ್ಲೇ ಹೇಳಿದ್ದೇನೆ. ಚರ್ಚೆ ಅತ್ಯಂತ ಸೌಹಾರ್ದಯುತವಾಗಿ ಮುಂದಿನ ದಿನಗಳಲ್ಲಿ ಒಂದು ಲಾಂಗ್ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ತಕ್ಕಂಥ ದೃಷ್ಟಿನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯಾವುದೇ ರೀತಿಯ ಸೀಟ್ ಹೊಂದಾಣಿಕೆಗಾಗಲಿ ಮತ್ಯಾವುದಕ್ಕೂ ಭಿನ್ನಾಭಿಪ್ರಾಯಗಳೂ ಇಲ್ಲ. ಗೌರವಯುತವಾಗಿ ನಾಡಿನ ಒಂದು ಜನತೆಯ ಹಿತರಕ್ಷಣೆ ದೃಷ್ಟಿಯಿಂದ ನಾನು ಕೆಲವು ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ವಿಷಯಗಳಲ್ಲಿ ನಮ್ಮ ನಾಡಿಗೆ ಆಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಯಾವ ರೀತಿ ನಾವು ತರಬೇಕಾಗಿದೆ, ಇದೆಲ್ಲದರ ಒಂದು ಚಿಂತನೆ ನಾವೇನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿಯನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಅಂಶ. ಇಲ್ಲಿ ಯಾವುದೇ ರೀತಿಯ ಪ್ರತಿಷ್ಠೆಗಳಿಲ್ಲ. ಅವರು ಸಹ ಹಳೆಯ ಹಲವಾರು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತಿನ ಈ ಒಂದು ಮೈತ್ರಿಯ ಒಂದು ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಎರಡೂ ನಮ್ಮ ರಾಜ್ಯದ ನಾಯಕರುಗಳು ಏನಿದ್ದಾರೆ ಅವರನ್ನು ಸದ್ಯದಲ್ಲೇ ನಾನು ಮನವಿ ಮಾಡಿದ್ದೇನೆ. ಎಲ್ಲರ ಒಂದು ಸ್ಥಳೀಯ ನಾಯಕರಿಗೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಭೆಗಳಾಗಬೇಕು ಅಂತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡಿದ್ದೇನೆ. ಅದು ಎಲ್ಲ ವಿಷಯಗಳ ನಂತರ ಬಹುಶಃ ದಸರಾ ಹಬ್ಬದ ನಂತರ ನಿಮಗೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ಜಾಯಿಂಟಾಗೇ ಎರಡೂ ಪಕ್ಷಗಳ ನಾಯಕರು, ದೆಹಲಿ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಜೊತೆಗೂಡಿ ಮುಂದಿನ ಎಲ್ಲ ಒಂದು ಈ ಒಂದು ಮೈತ್ರಿಯ ಹಿನ್ನೆಲೆ, ಮೈತ್ರಿಯಿಂದ ಆಗ್ತಕ್ಕಂಥ ನಾಡಿಗೆ ಉಪಯೋಗ ಮತ್ತು ರಾಜ್ಯದ ಮುಂದಿನ ರಾಷ್ಟ್ರದ ಮುಂದಿನ ಒಂದು ಡೆವಲಪ್ಮೆಂಟ್ಗೆ ಈ ಒಂದು ಮೈತ್ರಿ ಯಾವ ರೀತಿಯಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ದೇವೆ ಅದೆಲ್ಲದರ ಮಾಹಿತಿ ದಸರಾ ನಂತರದ ದಿನಗಳಲ್ಲಿ ಇಡುತ್ತೆ.